ಗೃಹಗಳಲ್ಲಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪದಾಂಬುಜಕ್ಕೆ ಕೊಡಮಡುತ್ತ ವರ್ಣಿಪೆನಿ ಕಥಾಮೃತವ
ಬಲಿರೆ ಪರಾಕ್ರಮ ಗಂಠೀರ ಬಲ್ಲಿರೇನಯ್ಯ ಇರುವಂತಹ ಸ್ಥಳ ದೇವಲೋಕಕ್ಕೆ ಯಾರೆಂದು ಬಲ್ಲಿರಿ? ದೇವೇಂದ್ರನೆಂದು ಕೇಳಿದ್ದೇವೆ. ನಾನೇ ಸರಿ. ಓಲಗವಿತ ವಿಚಾರ ಅನೇಕವಿದೆ ಅನೇಕವಿದೆ. ವ್ಯಕ್ತಿಯೊಬ್ಬ ತನ್ನ ಸತತ ಪ್ರಯತ್ನ ಹಾಗೂ ಪ್ರಾಂಜಲ ಭಕ್ತಿಯ ಮುಖೇನವಾಗಿ ಏನನ್ನಾದರೂ ಸಾಧಿಸಬಲ್ಲ ಎನ್ನುವುದಕ್ಕೆ ನಾವೇ ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದೇವೆ. ಮೇಘವಂತ ಪರ್ವತವನ್ನೇರಿ ಶತ ಅಧ್ವರಗಳನ್ನು ಪೂರ್ಣಗೊಳಿಸುವ ಮುಖಾಂತರವಾಗಿ ತ್ರಿಮೂರ್ತಿಗಳ ಕೃಪಾ ಕಟಾಕ್ಷದಿಂದ ಈ ಸ್ವರ್ಗದ ಅಧಿಕಾರ ನಮ್ಮ ಪಾಲಾಗಿದೆ. ಸಾವೇ ಇಲ್ಲದವರು ಬದುಕುವುದರಿಂದ ಅಮರಾವತಿ ಎಂಬ ಖ್ಯಾತಿ ನಮ್ಮ ಈ ಭೂಮಿಗೆ ಇದೆ. ಅಷ್ಟಕ್ಕೂ ಮೂರು ಲೋಕಗಳಲ್ಲಿಯೂ ಕೂಡ ನಮ್ಮ ಈ ಸ್ವರ್ಗಲೋಕ ಮೇಲು. ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಪುಣ್ಯವನ್ನು ಸಂಪಾದಿಸಿಕೊಳ್ಳುತ್ತಾನೋ ಆ ವ್ಯಕ್ತಿ ಮರಣಾನಂತರ ಸ್ವರ್ಗವನ್ನೇ ಪ್ರವೇಶಿಸುತ್ತಾನೆ ಎಂಬುದು ರೂಢಿಯಿಂದ ಬಂದಂತಹ ಮಾತು. ಕಲ್ಪಿಸಿದ್ದನ್ನು ಕೊಡುವಂತಹ ಕಲ್ಪವೃಕ್ಷ, ಕಾಮಿಸಿದ್ದನ್ನು ನೀಡುವಂತಹ ಕಾಮಧೇನು, ಚಿಂತಿಸಿದ್ದನ್ನು ನೀಡುವಂತಹ ಚಿಂತಾಮಣಿಯೇ ಮೊದಲಾದ ಸುವಸ್ತುಗಳು ನಮ್ಮ ಈ ಸ್ವರ್ಗದ ವಿಶೇಷತೆಗಳೇ ಹೌದು. ಅಷ್ಟಕ್ಕೆ ಸೀಮಿತವಾಗಿಲ್ಲ. ಸಾಂಸ್ಕೃತಿಕವಾಗಿ ಹೇಳುವುದಾದರೆ ರಂಭಾದಿ ತರುಣಿಯರು
ಮಣಿಪಾಲಕ ಕೇಳೋ ಆ ಆ ಸುಮನಸರೇ, ನೋಡಿದಿರಾ ನಮ್ಮೀ ಸಭೆಯ ಸೊಗಸನ್ನು? ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಪೂಂಜಕ ಸ್ಥಳಲೆ ಮುಂತಾದ ಅಪ್ಸರಾ ಸ್ತ್ರೀಯರ ಅಮೋಘವಾದಂತಹ ನರ್ತನ, ಅದಕ್ಕೆ ತಕ್ಕ ಹಾಗೆ ಚಿತ್ರಸೇನನ ಕರುಣಾನಂದಕರವಾದಂತಹ ಗಾಯನ, ತುಂಬುರನ ಸಂಗೀತ ವಿಶೇಷಣ ಇವೆಲ್ಲವನ್ನು ನೋಡಿ ತುಂಬಿದ ಸಭೆಗೆ ಸಭೆ ಮಾಡುತ್ತಿದೆ ಕರತಾಡನ. ಇಂಥ ಅದ್ಭುತ ಪ್ರತಿಭೆಗಳು ಕೇವಲ ಈ ಸುರಪನ ಸುಧರ್ಮ ಸಭೆಯಲ್ಲಿ ಮಾತ್ರ ನೋಡುವುದಕ್ಕೆ ಸಾಧ್ಯ. ಹಾಗೆಂದು ಸುಮನಸರೇ, ಸ್ವರ್ಗದ ಅಧಿಕಾರಿಗಳು ನಾವಾದ ಮೇಲೆ ಸ್ವರ್ಗದ ರಕ್ಷಣೆಯ ದಾಯಿತ್ವವೂ ಕೂಡ ನಮ್ಮದೇ ಆಗಿರುತ್ತದೆ. ಹಾಗಾಗಿ ನಿಮ್ಮಲ್ಲೊಂದು ಮಾತು, ಓ ಸುಮನಸರೇ. ಸುಮನ ಕೇಳಿದಿರೇ ಆ ಆ ಮನಸರು ಕೇಳಿದಿರೇ ಓ ಸುಮನಸರೇ, ಸ್ವರ್ಗದ ರಕ್ಷಣೆಯು ನಮ್ಮ ಕರ್ತವ್ಯವೇ ಆಗಿದೆ. ಹಾಗಾಗಿ ನಿಮ್ಮಲ್ಲೊಂದು ಪ್ರಶ್ನೆಯನ್ನು ಕೇಳಲು ಇಚ್ಛಿಸುತ್ತೇನೆ. ಆದಿಯಿಂದಲೂ ಕೂಡ ಹಿರಿಯ ಭಾಗಿಗಳೆಂಬ ಅಹಂಕಾರದಿಂದ ದಾನವರು ನಮ್ಮ ಬಳಿಗೆ ದಾಳಿ ಮಾಡುತ್ತಲೇ ಬಂದವರು. ನಮ್ಮನ್ನು ನೇರವಾಗಿ ಎದುರಿಸಲು ಅಸಾಧ್ಯವೆಂಬುದನ್ನರಿತವರು ವರಬಲದಿಂದ ಮತ್ತರಾಗಿ ನಮ್ಮಿಬ್ಬರಕ್ಕೆ ದಾಳಿಯನ್ನು ಮಾಡುತ್ತಾರೆ. ಹುಟ್ಟುಗುಣ ಬೆಟ್ಟ ಹತ್ತಿದರೂ ಹೋಗುವುದಿಲ್ಲ ಎನ್ನುವ ಮಾತಿನ ಹಾಗೆ ದಾನವರು ತಮ್ಮ ಪ್ರವೃತ್ತಿಯನ್ನು ಯಾವತ್ತೂ ಬಿಟ್ಟುಕೊಡಲಾರರು. ಹಾಗಾಗಿ ಸುಮನಸರೇ, ಮುಂದೊಂದು ದಿವಸ ದಾನವರು ನಮ್ಮ ಸುರಪುರಕ್ಕೆ ದಾಳಿ ಮಾಡಿದ್ರು ಅಂತ ಆದ್ರೆ ನೀವೇನು ಮಾಡುವಿರಿ? ವರುಣ, ಒಂದು ವೇಳೆ ದಾನವರು ದಾಳಿ ಮಾಡಿದರೆ ಅವರನ್ನು ನನ್ನ ಶಕ್ತಿ ಸಾಮರ್ಥ್ಯದಿಂದ ಕೊಂದುಬಿಡುತ್ತೇನೆ. ಸುರಧೇನು ಕಲ್ಪದ
ಸುಧೇನು ಸೇವಿಸಿದೆ ಕುಬೇರ ಅಮೃತ ಬಾಣದಿಂದ ಅಮೃತವನ್ನು ನಾವು ಪಡೆದಿದ್ದೇವೆ. ಸಿರಿಯ ಆಸೆಯಿಂದ ಬರುವ ಅದೆಷ್ಟೋ ದಾನಗಳನ್ನು ಕಂಡಿದ್ದೇವೆ. ಇನ್ನು ಮುಂದೆಯೂ ದಾನವರ ದಾಳಿಯಾದರೆ ಅವರನ್ನು ಕೊಂದು ಬಿಡುತ್ತೇನೆ. ಧೈರ್ಯಸ್ಥನಾಗು ದೇವೇಂದ್ರ. ನಿರುತಿ ಅಂತಿಮ ಜಯ ಧರ್ಮಕ್ಕೆ ಎಂಬುದು ಪ್ರಾಜ್ಞರ ಮತ. ಹ ಹೀಗಿರುವಾಗ ನಾವು ಆಚರಿಸುವ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ, ಮಾತ್ರವಲ್ಲದೆ ನಮ್ಮನ್ನು ಗೆಲ್ಲಿಸುತ್ತದೆ. ಶಾಬಾಷ್ ಬಲು ದೋಷವಾದೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಆ ಬಲು ದೋಷವಾದೇನ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಕರದೊಳಗೆ ಸಂಕರದೊಳಗೆ ಕಳ್ಳರ ಭೀತಿಯು ನಮಗಿಳಿದಿಲ್ಲ ಕಳ್ಳರ ಭೀತಿಯು ನಮಗಿಳಿದಿಲ್ಲ ನಳಿನಾದ ಮನದೊಳಗೆ ಇದು ಸುಳ್ಳಲ್ಲ ಬಲು ದೋಷವಂತೆ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಕರದೊಳಗೆ ಆ ಓ ಸುಮನಸರೇ, ನೀವಾಡಿದಂತಹ ವೀರೋಚಿತ ಮಾತುಗಳನ್ನು ಕೇಳಿ ಮನಸ್ಸಿಗೆ ಬಹಳ ಧೈರ್ಯ ಮೂಡಿ ಬಂದಿದೆ. ಅಷ್ಟಕ್ಕೂ ನಿಮ್ಮ ಮೇಲೆ ಸಂದೇಹ ಪಟ್ಟುಕೊಂಡು ಈ ರೀತಿ ಪ್ರಶ್ನಿಸಿದವ ನಾನಲ್ಲ. ಬದಲಾಗಿ ತುಂಬಿದಂತಹ ಈ ಸಭೆಗೆ ನಿಮ್ಮ ಸಾಮರ್ಥ್ಯ ಏನು ಎಂಬುದು ಗೊತ್ತಾಗ್ಲಿ ಎಂಬ ಕಾರಣಕ್ಕಾಗಿ ಈ ರೀತಿಯ ಪ್ರಶ್ನೆಯನ್ನು ಹಾಕಿದೆ. ಅಷ್ಟಕ್ಕೂ ಕೂಡ ನಲಿನನ ಬಲದಯ ನಮ್ಮ ಮೇಲಿರುವಾಗ ಯಾವ ಭೀತಿ ತಾನೇ ನಮ್ಮನ್ನು ಬಾಧಿಸಿತು? ಶ್ರೀಹರಿಯ ನಾಮವನ್ನೇ ಜಪಿಸುತ್ತಾ ಇಂದಿನ ಈ ಸುಧರ್ಮ ಸಭೆಗೆ ಮುಕ್ತಾಯ ಹಾಡೋಣವೇ?
ಬಳಿರೆ ರಾಕ್ಷಸಗಳು ಉದ್ಧಾರಕ ಇರುವಂತಹ ಸ್ಥಳ ಶತ್ರು ಪ್ರಸೂದನೆಂಬುದಾಗಿ ಹೇಳಿದ್ದೇವೆ. ಹೊರಟು ಬಂದ ಕಾರ್ಯ ಕಾರಣ ಪರಿಪಾಲಿಸುವುದೊಂದೇ ಪರಿಪಾಲಿಸು. ಎಂದಿನಂತೆ ಇಂದು ಕೂಡ ನಿತ್ಯ ಕರ್ಮಗಳನ್ನು ಪೂರೈಸಿ ಮೂಲಗಸ್ತನಾಗಿದ್ದೇನೆ. ನಮ್ಮವರೆಲ್ಲ ಜಯಘೋಷ ಮಾಡುತ್ತಾ ಇದ್ದಾರೆ. ಅದನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ರಾಜನ ಪ್ರತ್ಯಕ್ಷ ದೇವತಾ ಎನ್ನುವ ಹಾಗೆ ಪ್ರಜೆಗಳನ್ನು ನಾನು ಕಾಣುತ್ತಾ ಇದ್ದೇನೆ. ಹಾಗೆಯೇ ಪ್ರಜೆಗಳನ್ನು ನನ್ನನ್ನು ದೇವರಂತೆ ಕಾಣುತ್ತಾ ಇದ್ದಾರೆ. ಆದರೆ ಇದ್ದಾರಲ್ಲ ದೇವತೆಗಳು ನಮ್ಮ ಹಕ್ಕಿನ ಅವರನ್ನು ಸೋಲಿಸಬೇಕಿದ್ದರೆ ದೇಹ ಬಲ ಮಾತ್ರ ಸಾಕಾಗುವುದಿಲ್ಲ, ದೈವ ಬಲವೂ ಅಗತ್ಯ. ಹಾಗಾಗಿ ಪರಮೇಶ್ವರನ ಕುರಿತು ತಪಸ್ಸನ್ನಾಚರಿಸುವುದಕ್ಕಾಗಿ ಘೋರ ಕಾನಡವನ್ನು ಸೇರಿಕೊಳ್ಳುತ್ತೇನೆ. ಆಯುಧವನ್ನು ಮೈತಾಳೆದು ಬಂದಾಗ ನನ್ನ ಪಾಲಿಗೆ ಮರಣ ಎನ್ನುವ ಹಾಗೆ ಈ ಶುಭ ವಿಚಾರವನ್ನು ನಮ್ಮವರಲ್ಲಿ ತಿಳಿಸಬೇಕಾಗಿದೆ. ಎಲ್ಲಿದ್ದಾರೆ ನಮ್ಮವರು? ಬರಲಿ.
ಯಾರು
ಬುದ್ಧಿ, ಏಯ್ ಯಾರೋ ನೀನು? ನಾನು ನಿಮ್ಮ ಇದರಲ್ಲಿ ಕಾವಲಿ ಹಾಕಿದ್ದು. ಓಹೋ, ನನ್ನ ಅಪ್ಪಣೆಯ ಮೇರೆಗೆ ಕಾವಲು ಕಾಯ್ತಾ ಇದ್ದವ. ಬುದ್ಧಿ, ಬಂದ ಉದ್ದೇಶ ಏನು? ಬುದ್ಧಿ, ಏ ಏನಾಯ್ತು ಮಾರೆ? ಅಲ್ಲ, ಇಷ್ಟೊಂದು ಚಿಂತೆಯಿಂದ ನೋಡ್ತೀಯಲ್ಲ ನೀನು, ಏನಾಯ್ತು ಅಂತ ಹೇಳು. ನಮ್ಮ ಅಲ್ಲಿಗೆ ಇದು ಸೇನೆ ಮತ್ತು ತುಕುಡಿ ಬಂದದಲ್ಲ. ಓಹೋ, ಬಹುಶಃ ಸೇನಾ ತುಕಡಿ ಇರ್ಬೇಕು. ಮತ್ತೆ ಅದು ನಿಮ್ಮದ ಅಂತ. ನನ್ನ ಸೇನಾ ತುಕಡಿ ಇಲ್ಲಿಗೇಕೆ ಬರ್ತದ? ನಾನು ಅದನ್ನು ನಮ್ಮ ಅರಮನೆಯ ಒಳಗೆ ಇಡುವುದಿಲ್ವೇನು? ಬಂದವರು ಯಾರು ಅಂತ ವಿಚಾರಿಸಿದ್ಯಾ? ನಾನು ಕೇಳಿದೆ, ಹಾ. ಕೆಳಗಿನ ಲೋಕದವರಂತೆ, ಓಹೋ ಲೋಹಿತಪುರದವರಂತೆ. ಓಹೋ, ಮತ್ತೆ ಯಾರು ಅಂತ ಗೊತ್ತಾಗ್ಲಿಲ್ವಾ ಬಂದವ? ನಾನು ಮತ್ತೆ ಅವರಿಗೆ ಬಿಡ್ತೇನಾ? ಬಿಡಲಿಲ್ಲ. ಮತ್ತೇನ್ ಮಾಡಿದ್ದಿ? ಅವ್ರ ಹತ್ರ ಹೇಳಿದೆ. ಹಾ. ಅವರು ಹೇಳಿದ್ರು ನನಗೆ, ಏನಂತ? ನೀನು ನಿಮ್ಮ ಇದು ಸಿಂಹಾಸನವನ್ನು ಬಿಟ್ಟುಕೊಡ. ಯಾರಿಗೆ ಹೇಳುವೆ ನೀನು? ನನ್ನ ಅನ್ನ ತಿಂದು ನನ್ಗೆ ಎದುರು ಮಾತಾಡ್ತೀಯಲ್ಲ. ಅಲ್ಲ, ಅಲ್ಲಿ ಹೇಳಿದ್ದು. ಓಹೋ, ಅವರು ಹೇಳಿದ್ದು. ಅವ ಹೇಳಿದ. ಯಾರಿಗೆ ಹೇಳಿದ್ದು? ನನಗೆ. ನಿಂಗೆ ಹೇಳಿದ್ದ? ನಿನ್ನಲ್ಲಿ ಯಾವ ಸಿಂಹಾಸನ ಉಂಟು ಮಾರೆ? ಅಲ್ಲ, ನಿಮ್ಮಲ್ಲಿ ಹೇಳಿಕ್ಕೆ ಹೇಳಿದ್ದು ಮಾರೆ. ನನ್ನಲ್ಲಿ ಹೇಳಿಕ್ಕ? ಕೊಡದಿದ್ರೆ ಏನು ಮಾಡ್ತಾನಂತೆ? ಕೊಡದಿದ್ರೆ ಏನು ಮಾಡ್ತಾನಂತೆ ಅವ? ಹೊಡೆದಿದ್ರೆ ಯುದ್ಧ ಮಾಡ್ತಾರಂತೆ. ದೂತ ನಡೆ! ಮನಸರೇ, ದೂತನಾಡಿದಂತಹ ಮಾತುಗಳನ್ನು ಕೇಳಿಸಿಕೊಂಡಿರಾ? ದುರುಳ ಶತ್ರು ಪ್ರಸೂದನ ಲೋಹಿತ ಪಟ್ಟಣದ ಅಧಿಪತಿ ಇದೀಗ ನಮ್ಮ ಸುರಪುರದ ಮೇಲೆ ಕಣ್ಣಿಟ್ಟಿದ್ದಾನೆ. ತಡ ಮಾಡುವುದು ಸರಿಯಲ್ಲ. ಆಯುಧಗಳನ್ನು ಸಜ್ಜುಗೊಳಿಸಿ ಸಾಗೋಣ ಯುದ್ಧಕ್ಕೆ. ಏನಲ್ಲ ಧರ್ಮವನ್ನು ಧಿಕ್ಕರಿಸಿ ಅಧರ್ಮದ ದಾರಿಯಲ್ಲಿ ನಡೆದು ಭೂಮಿಯ ಜಾನುವಾರುಗಳನ್ನು ಹಿಂಸಿಸಿ 3 ಲೋಕವನ್ನು ಪೀಡಿಸಿ ನಿನ್ನಂತ ಪಾತಕಿಗೆ ಬದುಕುವುದಕ್ಕೆ ಹುಚ್ಚು ಮಾಡಿ ಸ್ವರ್ಗದ ಅಧಿಕಾರವಿದೆ ಎಂದು ಅಹಂಕಾರದಿಂದ ಮುಂದುವರಿದರೆ ನಿನ್ನ
ಲೋಕ ಒಪ್ಪಿಸಿ ಹೋದರೆ ಸರಿ, ಇಲ್ಲವಾದರೆ ಇದ್ದರೆ ನಿನ್ನ ತಲೆ ಹಕ್ಕಿನ ಮರಣ ಮಕ್ಕಳ ಮಕ್ಕಳು ಎಲ್ಲ ಶತ್ರು ಪ್ರಸೂದನ, ಏನಲ್ಲ. ಹಿರಿಯ ಭಾಗಿ ಎಂಬ ಅಹಂಕಾರದಿಂದ ಸ್ವರ್ಗದ ಮೇಲೆ ಮುತ್ತಿಗೆ ಹಾಕಲು ಮುಂದಾಗಿದ್ದೀಯಾ? ಹಾ. ಹಿರಿಯ ಭಾಗಿಗಳಿಗೆ ಸೇರುವುದಕ್ಕೆ ಸ್ವರ್ಗ ಏನು ಪಿತ್ರಾರ್ಜಿತ ಆಸ್ತಿ ಅಂತ ಹೇಳಿ ಭಾವಿಸಿದ್ಯಾ? ಓಹೋ. 100 ಅಶ್ವಮೇಧ ಯಾಗಗಳನ್ನು ಮಾಡುವುದರ ಮುಖಾಂತರ ಸ್ವಪ್ರಯತ್ನದಿಂದ ಈ ಲೋಕವನ್ನು ಗಿಟ್ಟಿಸಿಕೊಂಡವರು ನಾವು. ಹಾ. ಮುಂದೆ ಬಂದೆ ಅಂತಾದರೆ ನಿನ್ನ ಪರಿಸ್ಥಿತಿ ಏನಾಗಬಹುದು ಗೊತ್ತಾ? ಏನಾಗಬಹುದು? ಬೆಂಕಿಯ ಸುಳಿಗೆ ಸಿಲುಕಿ ಬೆಂಕಿಯ ಆಶೆಯಿಂದ ಬಂದು ಬೆಂಕಿಗೆ ಬಿದ್ದು ಸಾಯುವ ಪತಂಗದಂತಾದೀತು. ಹಾಗಿದ್ದರೆ ಮಹಾಮುಂದೆ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ಇನ್ನೇನಿದ್ದರೂ ನಮ್ಮ ಅಣತಿಯಂತೆ ನಡೆಯಬೇಕು. ಹಾಗಿದ್ದರೆ ನೀವು ಯುದ್ಧ ಮಾಡಿ ದಣಿದಿದ್ದೀರಿ, ತಡ ಮಾಡುವುದು ಸರಿಯಲ್ಲ. ವಿಶ್ರಾಂತಿಯನ್ನು ಪಡೆಯೋಣ. ಇದೇನಾಗಿ ಹೋಯಿತು? ದುರುಳನಾದಂತಹ ಶತ್ರು ಪ್ರಸೂದನನಿಂದಾಗಿ ನಮಗೆ ಸೋಲಾಯಿತು. ಸ್ವರ್ಗದ ಅಧಿಕಾರವನ್ನು ನಾವು ಕಳೆದುಕೊಂಡು ಬಿಟ್ಟೆವು. ಇನ್ನಾರು ಗತಿ ಎಂಬಂತೆ ಯೋಚಿಸಿದಾಗ ಹಾ ಇದ್ದಾನಲ್ಲ ವೈಕುಂಠಪತಿ ಶ್ರೀಮನ್ನಾರಾಯಣ. ದೇವತೆಗಳೇ, ತಡ ಮಾಡುವುದಲ್ಲ, ನೇರವಾಗಿ ಶ್ರೀಹರಿಯ ಬಳಿಗೆ ಹೋಗೋಣ. ಜಯ 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 ಜಯ.
ಆದಿವೇದಗಳಲ್ಲಿ ಗುರುತಿಸಲ್ಪಟ್ಟಿದೆ. ಇಲ್ಲಿಗೆ ಬರಬೇಕು ಅಂತಾದ್ರೆ ದೇವರ ಅನುಗ್ರಹ ಬಿಟ್ಟು ಅನ್ಯ ದಾರಿ ಇಲ್ಲ. ನಮ್ಮ ಜ್ಞಾನವನ್ನು ಹೊಂದಿ ನಮ್ಮನ್ನು ಅನನ್ಯ ಭಕ್ತಿಸುವುದರಿಂದವೇ ಮೋಕ್ಷ ಪ್ರಾಪ್ತಿಯಾಗಬಹುದು ಎಂದು ಎಲ್ಲರಿಗೂ ತಿಳಿದಿದೆ. ಆದರೆ ಇಂದು ನನ್ನ ಮನದಲ್ಲಿ ಏನೋ ಭಾವ ಮೂಡುತ್ತಾ ಇದೆ. ನನ್ನವರು ಯಾರೋ ನನ್ನಿಂದ ದೂರವಾಗುತ್ತಾರೆ ಎಂಬ ಭಾವ. ಅಷ್ಟು ಮಾತ್ರವಲ್ಲ ಲಕ್ಷ್ಮಿ, ನಿನ್ನಲ್ಲಿ ಒಂದು ಪ್ರಶ್ನೆ. ನಿನ್ನ ಮನದಲ್ಲಿ ನನ್ನ ಶ್ರೇಷ್ಠತೆಯ ಕುರಿತು ಏನು ವಿಚಾರವಿದೆ? ಹೇಳು ನೋಡೋಣ. ಏನ ಬಣ್ಣಿದೆ ಪತಿಯೇ ಪತಿಯೇ ಏನ ಬಣ್ಣಿದೆ ಪತಿಯೇ ಗೈದದ ಧನ ಏನ ಬಣ್ಣಿದೆ ಪತಿಯೇ ಮಾಡೋಣವೇ? ಅಂತಹ ಶ್ರೇಷ್ಠತೆ ಯಾರಿಗೂ ಇಲ್ಲ ಸ್ವಾಮಿ. ಸಮುದ್ರ ಮಥನ ಕಾಲದಲ್ಲಿ ನೀವು ಹುಟ್ಟಿಕೊಂಡವರು. ಆ ಕಾಲದಲ್ಲಿ ಸುಮಮಾಲೆಯೊಂದನ್ನು ನನ್ನ ಕೈಯಲ್ಲಿತ್ತು
ತೇಜೋ ರೂಪದಿಂದ ನೀವು ನನ್ನ ಕಣ್ಣಿಗೆ ಗೋಚರಿಸಿದವರು. ಹ. ಸುಮಮಾಲೆಯನ್ನು ನಿಮ್ಮ ಕೊರಳಿಗೆ ಹಾಕಿ ನಿಮ್ಮನ್ನು ಭರಿಸಿದವಳು ನಾನು. ಹಾಗಾಗಿ ನಾನು ಪುಣ್ಯವಂತೆ ಸ್ವಾಮಿ. ಲಕ್ಷ್ಮಿ, ಸ್ವಾಮಿ, ಎಲ್ಲರನ್ನು ಕಂಡಂತಹ ನೀನು ನಿನ್ನ ಮನದಲ್ಲಿ ನನ್ನ ಸೌಂದರ್ಯವನ್ನು ಕಂಡು ನನಗೆ ಸುರಮಾಲೆಯನ್ನು ಹಾಕಿದಿ. ಅದು ವಿವಾಹಕ್ಕಿಂತ ಮುಂಚಿತ. ಈಗ ನನ್ನನ್ನು ವಿವಾಹಿಸಿ ಈ ಮನೋಮಂದಿರದಲ್ಲಿ ಇದ್ದೀಯ. ಈಗ ನನ್ನ ಶ್ರೇಷ್ಠತೆಯ ಕುರಿತಾಗಿ ನಿನ್ನ ಅಭಿಪ್ರಾಯವನ್ನು ಹೇಳು ಸ್ವಾಮಿ. ಕುಟ್ಮಲ ರದಲ ಕುಂದ ಕುಟ್ಮಲ ಆ
ಹಾಗಾಗಿ ನಿಮ್ಮ ಶ್ರೇಷ್ಠತೆಯನ್ನು ಮೀರಿದವರು ಯಾರೂ ಇಲ್ಲ ಸ್ವಾಮಿ. ನೀವೇ ಸರ್ವೋತ್ತಮ, ನೀವೇ ಶ್ರೇಷ್ಠಾತಿ ಶ್ರೇಷ್ಠರು ಸ್ವಾಮಿ. ಲಕ್ಷ್ಮಿ, ಸ್ವಾಮಿ, ಈವರೆಗೆ ನಡೆದ ಸಂದರ್ಭಗಳನ್ನೆಲ್ಲ ತಿಳಿಸಿ ನನ್ನನ್ನು ಶ್ರೇಷ್ಠರು ಎಂದು ಹೇಳಿದ್ದೀಯಲ್ಲ, ನನ್ನ ಮನಸ್ಸಿಗೆ ಆನಂದವಾಯಿತು. ಆದ್ರೆ ಈ ನಿನ್ನ ಹೊಗಳಿಕೆಯ ಮಾತುಗಳು ವೈಕುಂಠದಲ್ಲಿ ಎಲ್ಲರಿಗೆ ಒಪ್ಪಿಗೆ ಆಗ್ಲಿಕ್ಕಿಲ್ಲ. ನೀವೊಮ್ಮೆ ಸುಮ್ಮನಿರಿ ಸ್ವಾಮಿ. ನನ್ನ ಗಂಡನನ್ನು ನಾನು ಹೊಗಳುವುದರಲ್ಲಿ ತಪ್ಪೇನಿದೆ? ಇನ್ನೂ ಹೊಗಳುತ್ತೇನೆ. ಯಾರು ಅವರಿಗೆ ನಾನೇ ಉತ್ತರಿಸುತ್ತೇನೆ. ಸರಿ, ನಾವಿಬ್ಬರು ಮಾತನಾಡುತ್ತಿರುವಾಗಲೇ ಏನು ಬದಲಾವಣೆ ಕಾಣಿಸುತ್ತಾ ಇದೆಯಲ್ಲ. ಕರಡಲ್ಲಿರುವ ಚಕ್ರ ತಾನಾಗಿ ಜಾರಿ ಹೋಯಿತು. ಏನಾಗುತ್ತದೆ ಎಂದು ನಿರೀಕ್ಷೆಯಲ್ಲಿರೋಣ. ಸುದರ್ಶನ ಕೇಳುತ್ತ ಹರಮುಗಿದೆಂದ ಹಾಗಾಗಿ ಸಿಟ್ಟಿನಿಂದ ಹರಿಯಗರದಲ್ಲಿ ರಾರಾಜಿಸುತ್ತಿದ್ದಂತ ಸುದರ್ಶನ ಮೈ ತಳೆದು ಬಂದಿದ್ದೇನೆ. ದಾನವ ಸಂಹಾರ ಸಂದರ್ಭ ನನ್ನ ಸಹಕಾರದ ಎಳ್ಳಿನಿತ್ತು ಸ್ಮರಣೆ ಇಲ್ಲದೆ ಲಕ್ಷ್ಮೀದೇವಿ ತನ್ನ ಗಂಡನನ್ನು ಹೊಗಳುತ್ತಿದ್ದಾಳೆ. ಈ ವಿಚಾರವಾಗಿ ಅಮ್ಮನಲ್ಲೇ ಮಾತನಾಡುತ್ತೇನೆ. ಸುದರ್ಶನ, ಏನಿದು ನಿನ್ನ ಹೊಸ ಕ್ರಮ? ಏನಾಯ್ತಮ್ಮ? ನನ್ನ ಸ್ವಾಮಿ ಇಲ್ಲೇ ಇದ್ದಾರೆ, ಅವರಿಗೆ ನಮಸ್ಕರಿಸುವುದನ್ನು ಮರೆತೆಯ? ಅಮ್ಮ, ನಮಗೆ ಯಾರಲ್ಲಿ ಕಾರ್ಯವಿರೋದು ಅವರಿಗೆ ಮಾತ್ರ ನನ್ನ ನಮಸ್ಕಾರ. ಲಕ್ಷ್ಮಿ, ಇರ್ಲಿ ಬಿಡೆ, ನಿನ್ಗೆ ಬಂದ ನಮಸ್ಕಾರ ನನಗೂ ಬಂದ ಹಾಗೆ. ಅಮ್ಮ, ನೀನು ಹೇಳಿದೆ ಎನ್ನುವ ಕಾರಣಕ್ಕಾಗಿ ಹರಿಗೊಂದು ನಮಸ್ಕರಿಸುತ್ತೇನೆ. ಇದು ಹರಿ. ಅಮ್ಮ, ನಿಮ್ಮಲ್ಲಿ ಸ್ವಲ್ಪ ಮಾತನಾಡುವುದಕ್ಕಿದೆ ತಾಯಿ. ತಾಯಿ ಮಗನ ಮಧ್ಯೆ ಮತ್ತೆ ನಾನು ಯಾಕೆ? ನಾನು ಹೊರಡ್ತೇನೆ. ದೇವರಾಗಿ ಕುಳಿತು ನಾನಾಡುವ ಮಾತುಗಳನ್ನು ಆಲಿಸಬೇಕು. ಹಾಗೆ ಆಗಲಿ. ಅಮ್ಮ, ಸ್ವಲ್ಪ ಮುಂದೆ ಬರಮ್ಮ. ಇನ್ನೂ ಸ್ವಲ್ಪ, ಇನ್ನೂ ಸ್ವಲ್ಪ. ಇಷ್ಟಕ್ಕೆ ಸಾಕು. ಏನದು ಹೇಳು ನೋಡೋಣ. ಅಮ್ಮ, ತಾಯೇ ಎಲ್ಲರಿಗೆಯನು ಲಕ್ಷ್ಮೀದೇವಿ ಲಕ್ಷ್ಮೀ ದೇವಿ ಲಕ್ಷ್ಮೀ ನಿಮ್ಮ ಲೋಕಗಳು ಸಗಜವು ನಿಮ್ಮ ಲೋಕಗಳು
ಏನಮ್ಮ ನಿನ್ನ ಗಂಡನಿಗೂ ಅಂತಹ ಯೋಗ್ಯತೆ ಇದೆಯಾ? ಮತ್ತೆ ಇಲ್ಲದೆ ಅಷ್ಟು ರಾಕ್ಷಸರನ್ನು ಕೊಂದದ್ದು ನನ್ನ ಗಂಡ. ಅಮ್ಮ ನಿನಗೆ ಇನ್ನೂ ಸಹ ತಿಳಿಯಲಿಲ್ಲ. ಘೋರ ದಾನವರು ಯುದ್ಧಕ್ಕೆ ಬಂದಾಗ ನಾನು ಸೇರಿ ಕೊಂದುದರಿಂದ ಇವೆಲ್ಲವೂ ಸಾಧ್ಯವಾಯಿತು. ಅದು ಹೇಗೆ? ಅದಕ್ಕಾಗಿ ನಿನ್ನ ಗಂಡನನ್ನು ಹೊಗಳುವುದನ್ನು ಬಿಟ್ಟು ನನ್ನನ್ನು ಹೊಗಳಮ್ಮ. ಸುದರ್ಶನ ಮುಚ್ಚು ಬಾಯಿ. ಮುಚ್ಚು ಮುಚ್ಚು ಬಲವಿನ ಮಾಡಿಯ ಮುಚ್ಚದಿರಲ್ಲೊಡನೆ ಅಚ್ಚುತದಿಂದ ನಿನ್ನ ಕವಿರನ್ನ ಹೆಚ್ಚಿದ ಕಂಡು ಏನಮ್ಮ ಮುಚ್ಚು ಬಾಯಿ. ಇನ್ನೊಂದು ಮಾತಾಡಿದ್ರೆ ಜಾಗ್ರತೆ. ಅವಕಾಶ ಕೊಟ್ರೆ ಎಷ್ಟು ಬೇಕಾದ್ರೂ ಮಾತಾಡ್ತೀನಿ. ಹಾ ನನ್ನ ಗಂಡನಿಗಿಂತ ನೀನು ಶ್ರೇಷ್ಠನು. ಗಂಡನಿಗಿಂತ ನೀನು ಹೆಚ್ಚೇನು. ಇನ್ನೊಂದು ಮಾತಾಡಿದ್ರೆ ಜಾಗ್ರತೆ. ಅಮ್ಮ ಸಿಟ್ಟು ಬಂದ ನಿನಗೆ? ಕಂಡುದ ನುಡಿದರೆ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಅಮ್ಮ ಕಂದ ನುಡಿದರೆ ಸಿಟ್ಟು 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 ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ
ಆಧಾರವಾಗುವುದಿಲ್ಲ. ಸರಿಯಾದ ಸಾಕ್ಷಿಯ ಆಧಾರ ಬೇಕು. ಇದೆಲ್ಲ ಮಾತಾಡುವ ಮುನ್ನಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ. ಏನಮ್ಮ ಅದು? ಈ ಹಿಂದೆ ದುಷ್ಟರನ್ನು ತರಿಯುವುದಕ್ಕಾಗಿ ನನ್ನ ಸ್ವಾಮಿ ಮತ್ಸ್ಯ, ಕೂರ್ಮ, ನರಸಿಂಹ, ವಾಮನ ಹೀಗೆ ಅವತಾರವನ್ನು ತಾಳಿದಾಗ ನೀನಲ್ಲಿ ಅಡಗಿ ಕುಳಿತಿದ್ದೆ. ಹೇಳಿ ನೋಡೋಣ. ಅಮ್ಮ, ನಿಮ್ಮ ಗಂಡನ ಮೊದಲ ಅವತಾರ ಯಾವುದು? ಮತ್ಸ್ಯ. ಹಾಗಿದ್ರೆ ಮತ್ಸ್ಯನ? ಮತ್ಸ್ಯ ಮತ್ಸ್ಯನ ರೆಕ್ಕೆಯೋಳು ಅವಿತುಕೊಂಡಾಗ ನಿನ್ನ ಗಂಡ ಮತ್ಸ್ಯಾವತಾರವನ್ನು ತಾಳಿ ಹೇಗಮ್ಮ ಕೊಂದದ್ದು? ಮತ್ತೆ ಹೇಗೆ? ತನ್ನ ಬಲವಾದ ರೆಕ್ಕೆಯಿಂದ ಹಡಿದು ಕೊಂದದ್ದು. ಆ ರೆಕ್ಕೆ ಹೌದು ಹೌದು, ಅವನನ್ನ ರೆಕ್ಕೆ, ಅದನ್ನು ನೀನು ಒಪ್ಪಿಕೊಳ್ಳು. ನೀವು ಒಪ್ಪಿಕೊಳ್ಳಿ ಸ್ವಾಮಿ. ಕೂರ್ಮ ಅವತಾರದಲ್ಲಿ ನೀನೆಲ್ಲಿದ್ದೆ? ಅಮ್ಮ, ಮುಳುಗುವ ಮಂದರಾತ್ರಿಯನ್ನು ನಿನ್ನ ಗಂಡ ಕೂರ್ಮನಾಗಿ ಆಧರಿಸಿದ್ದು ಹೇಗೆ ತಾಯೇ? ಮತ್ತೆ ಹೇಗೆ? ತನ್ನ ಬೆನ್ನಿನ ಬಲವಾದ ಚಿಪ್ಪಿನಿಂದ. ಆ ಚಿಪ್ಪೆ ನಾನು. ಹೌದು ಹೌದು, ಅವನನ್ನ ಚಿಪ್ಪು, ಅದನ್ನು ನೀನು ಒಪ್ಪು. ಸ್ವಾಮಿ, ನೀವು ಸುಮ್ಮನಿರಿ. ಹಿರಣ್ಯಾಕ್ಷನನ್ನು ವರಹಾವತಾರ ತಾಳಿಕೊಂಡಾಗ ನೀನೆಲ್ಲಿದ್ದೆ? ಅಮ್ಮ, ಹಿರಣ್ಯಾಕ್ಷನನ್ನು ವರಹಾವತಾರ ತಾಳಿ ಹೇಗಮ್ಮ ಕೊಂದದ್ದು? ಮತ್ತೆ ಹೇಗೆ? ನಿನಗಷ್ಟು ಗೊತ್ತಾಗುದಿಲ್ವಾ? ತನ್ನ ದಾಡೆಯಿಂದ ಸಿವಿದು ಕೊಂದದ್ದು. ಆ ದಾಡೆ ನಾನು. ಅವಾಗಿದ್ದ ನನ್ನ ದಾಡೆ, ಅದನ್ನು
ಸಹಜ ಬಹುದೇವಾಣಿಗೆ ಸಹಜ ಬಹುದೇವಾಣಿಗೆ ಆಗ ಹೀಗೆಲ್ಲ ನೋಡಿದ್ರೆ ನಾನು ಏನು ಅಲ್ಲ, ನೀನೇ ಶ್ರೇಷ್ಠ. ಭುವನ ಮೂರರಳು ನಿನಗೆ ಸರಿಸಾಟಿಯಾದವರು ಯಾರು ಇಲ್ಲ. ಹೌದು, ಸುರ ಅಸುರರಲ್ಲಿ ಬಹುಮತ ನಿನ್ನದೇ. ನೀನಿಲ್ಲದಿದ್ದರೆ ನಾನು ಏನೂ ಅಲ್ಲ. ಹಾಗಾಗಿ ಸುದರ್ಶನ, ನೀನೇ ಶ್ರೇಷ್ಠ, ನೀನೇ ವೀರ, ನೀನೇ ರಣಗಂಭೀರ. ಸರಿ ಸರಿ, ನೀನಾದರೂ ತಿಳಿದಲ್ಲ ನನ್ನ ಶ್ರೇಷ್ಠತೆ. ಸ್ವಲ್ಪ ಅಮ್ಮನಿಗೂ ಸಹ ಹೇಳು. ಅಮ್ಮ, ತಿಳಿದಲ್ಲ ನನ್ನ ಶ್ರೇಷ್ಠತೆ? ಅವಳಿಗೆ ನಾನು ವಿವರಿಸ್ತೇನೆ. ಈಗ ಬಾ, ಕರವನ್ನು ಏರು. ಸಾಧ್ಯವೇ ಇಲ್ಲ, ನಾನೀಗ ಸ್ವತಂತ್ರನಾಗಿದ್ದೇನೆ. ಏನಾದರೂ ಗಣವಾದ್ಯ ಕಾರ್ಯ ಇದ್ದರೆ ನನ್ನನ್ನು ನೆನಪಿಸಿಕೊ. ನಾನು ಬಂದು ನಿನ್ನ ಮಾನ ಉಳಿಸ್ತೇನೆ. ನಾನಿನ್ನು ಬರ್ತೇನೆ. ಸ್ವಾಮಿ, ನೀವು ಸುಮ್ಮನಿರಿ. ಇಷ್ಟರ ತನಕ ಅವನನ್ನೇ ಸಮಾಧಾನಿಸ್ತಿದ್ರಿ. ಏನೇ ಸಿಟ್ಟು ಲಕ್ಷ್ಮಿ, ಹಾಗಲ್ಲ. ಈ ಸಾತ್ವಿಕ ಲೋಕದಲ್ಲಿ ರಾಜಸ ಗುಣ ನಾನು ನಾನು ಎಂಬ ಅಹಂಕಾರದಿಂದ ಮೆರೆಯುತ್ತಾ ಇದೆ. ಹಾಗಾಗಿ ನಾನು ಒಂದು ಸಂದರ್ಭಕ್ಕೆ ಕಾಯುತ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾತನಾಡಿದೆ. ಅರ್ಥವಾಯಿತು ಸ್ವಾಮಿ. ನೀವು ಕಪಟ ನಾಟಕ ಸೂತ್ರಧಾರಿ, ನಾವೆಲ್ಲರೂ ಆ ನಾಟಕದಲ್ಲಿ ಪಾತ್ರಧಾರಿಗಳು. ನೀವು ನಡೆಸಿದಂತೆ ನಡೆಯಬೇಕಾದದ್ದು ನಮ್ಮ ಕರ್ತವ್ಯ. ಲಕ್ಷ್ಮಿ, ನಿನ್ನ ಮಗ ಸಿಟ್ಟಿನಿಂದ ಹೋಗಿದ್ದಾನೆ. ಸ್ವಲ್ಪ ಸಮಾಧಾನ ಮಾಡು. ಸ್ವಾಮಿ, ನೀವು ಸುಮ್ಮನಿರಿ. ನಿಮ್ಮ ಮಗನನ್ನು ಬೇಕಿದ್ರೆ ನೀವೇ ಸಮಾಧಾನಿಸಿ. ಅಲ್ಲ, ಬರ್ತಿದ್ದಾನೆ, ಸಮಾಧಾನ ಆಶ್ರಮದಲ್ಲಿ. ಯಾರಿಗೂ ಬರುತ್ತೆ? ಜಯತು ಜಯ ಮತು ಮತನ ಜಯ ಜಯ ಸಿರಿರಮಣ, ಜಯತು ಜಯ ಮುನಿಪಾಲ, ಜಯತು ಗುಣಶೀಲ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಯಾನ್ನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಜಯ 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 ಜಯ. ದೇವೇಂದ್ರ, ಸ್ವಾಮಿ, ಏನಾಯಿತು? ಕಪೋಲಗಳಲ್ಲಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೀಯ. ಹೌದು ಸ್ವಾಮಿ. ಅಷ್ಟೇ ಅಲ್ಲದೆ ನನ್ನ ನಾಮೋಚ್ಚರಣೆಯನ್ನು ಮಾಡುತ್ತಿದ್ದೀಯ. ಏನಾಯಿತು? ಯಾರಿಂದ ಬಂತು ಕಷ್ಟ? ನನ್ನಲ್ಲಿ ತಿಳಿಸು. ದೇವರೇ, ನಿಂತ ನಿಲುವಲ್ಲೇ ಎಲ್ಲವನ್ನೂ ಕೂಡ ತಿಳಿಯಬಲ್ಲವ ನೀನು. ಆದ್ರೂ ಕೂಡ ನನ್ನ ಬಾಯಿಂದಲೇ ಕೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀಯಾ? ಸರಿ ತಂದೆ, ಸರಿ, ನಾನೇ ಹೇಳ್ತೇನೆ. ದುರುಳನಾದಂತಹ ಶತ್ರುಪ್ರಸೂದನ ತನ್ನವರ ಜೊತೆಗೆ ಸೇರಿಕೊಂಡು ಸ್ವರ್ಗದ ಮೇಲೆ ದಾಳಿಯನ್ನು ಮಾಡಿದ. ಆತನ ದಾಳಿಯಿಂದಾಗಿ ದೇವತೆಗಳಾದ ನಾವು ದಿಕ್ಕುದೆಸೆ ಇಲ್ಲದಂತಾಗಿ ಬಿಟ್ಟಿದ್ದೇವೆ. ಸ್ವಾಮಿ, ಅಧರ್ಮ ಸಿಂಹಾಸನದ ಮೇಲೆ ತಾಂಡವವಾಡ್ತಾ ಇದೆ. ಲೋಕ ಸಂಕಷ್ಟದಲ್ಲಿದೆ. ಓ ತಾರಣಹಾರಿ, ರಕ್ಷಿಸು ಸ್ವಾಮಿ, ರಕ್ಷಿಸು. ಸುರಪಾಲ
ಲೋಕದ ಹಿತಕ್ಕಾಗಿ ಬಳಸದೆ ಹೀಗೆಲ್ಲ ಅನ್ಯಾಯವನ್ನು ಮಾಡುವ ಅವನಿಗೆ ತಕ್ಕ ಶಾಸ್ತಿಯನ್ನು ನಾನು ಮಾಡುತ್ತೇನೆ. ಧೈರ್ಯಸ್ಥನಾಗು. ಹಾಗೆಯಾಗಲಿ ಸ್ವಾಮಿ. ಜಯ 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 ಜಯ. ಸರಿ, ದೇವೇಂದ್ರನಿಗೆ ಧೈರ್ಯದ ಮಾತುಗಳನ್ನು ನೀಡಿದ್ದೇನೆ. ಇನ್ನು ತಡ ಮಾಡುವುದಲ್ಲ. ಸುದರ್ಶನ, ಛೇ, ಅವ ಇಲ್ಲಿ ಇಂತಹ ಸಣ್ಣ ಕಾರ್ಯಕ್ಕೆ ಬರುತ್ತಾನೆ. ಇನ್ನು ತಡ ಮಾಡುವುದಲ್ಲ, ಗರುಡನನ್ನು ಏರಿಕೊಂಡು ನಡೆಯುತ್ತೇನೆ ಎಂಬ ಕಡೆಗೆ. ಸರಿ, ಬಂದಂತಹ ವಿಷಯ ಶತ್ರುಘ್ನಸೂದನಿಗೆ ತಿಳಿಯಬೇಕು. ಹಾಗಾಗಿ ಪಾಂಚಜನ್ಯ ಮುಳುಗುತ್ತೇನೆ. ಸುರಪಕ್ಷದಿಂದ ಬಂದೆಯ ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೇನೆ. ಮರಳಿ ಹೋದರೆ ಸರಿ, ಇಲ್ಲದಿದ್ದರೆ ಸುರಪನಿಗಾದ ಗತಿ ನಿನಗೆ ದೇವತೆಗಳನ್ನು ಬಡಿದೋಡಿಸಿ ಸ್ವರ್ಗದ ಪೀಠವನ್ನು ಏರಿದ್ದೀಯಲ್ಲ, ಮಾಡಿದ್ದು ತಪ್ಪಾಯಿತೆಂದು ಕ್ಷಮೆಯನ್ನಾಚಿಸು. ಬದುಕಲು ಬಿಟ್ಟೇನು, ಇಲ್ಲಾಂತ್ರಾದ್ರೆ ಶಿರ ಕಡಿಯೇನು. ಹಾಗಾದರೆ ಸ್ವಲ್ಪ ನಟನೆಯ ಅಗತ್ಯವಿದೆ. ಇದನ್ನು ತಿಳಿದ ಸುದರ್ಶನ ಬಂದೇ ಬರ್ತಾನೆ. ಹಾ, ಏನು ಮಾಡಲಿ? Thank you.
ಸರಿ ನಾನು ಬಂದಂತ ವಿಚಾರವನ್ನು ಆತನಿಗೆ ತಿಳಿಯಬೇಕಾಗಿದೆ. ಅದಕ್ಕಾಗಿ ಅಗ್ನಿ ಶರವನ್ನು ಪ್ರವೇಶಿಸಿದೆ. ಯಾರು ಏನೆಂದು ತಿಳಿಸಿದ್ದಾರೆ ಸರಿ, ಇಲ್ಲದಿದ್ದರೆ ತಲೆ ವೈಕುಂಠಾಧಿಪತಿಯಾದ ಶ್ರೀಮನ್ನಾರಾಯಣನನ್ನೇ ಬಡಿದೋಡಿಸಿದವ ನೀನು. ಹಾಗಾದರೆ ನೀನು ಅನ್ಯಾಯಗಾರನೇ ಹೌದು. ಇದು ಬಂದವ ಸಾಮಾನ್ಯನೆಂದು ತಿಳಿಯಬೇಡ. ಹರಿಯ ಕೈಯಲ್ಲಿ ರಾರಾಜಿಸುತ್ತಿದ್ದಂತಹ ಸುದರ್ಶನನೇ ನಾನು ಮೈ ತಳೆದು ಬಂದಿದ್ದೇನೆ. ನಿನ್ನಲ್ಲಿ ಅಂತ ಸಾಮರ್ಥ್ಯವಿದ್ದರೆ ತೋರಿಸು.
ಮಧು ಕೈಟ ಬರು ಕ್ಷಮಿಸುತ್ತಾಗ ಮಧು ಕೈಟ ಬರು ಜನಿಸುತ್ತ ನಾಯಿಗೆ ಭವನನ್ನು ಪೀಡಿಸಿ ಹಲ ಕೆಲವು ನಿನ್ನಯ ಪಾಲಿಗಡಸಲು ಆಮೇಲೆ ಎನ್ನನು ಕಳುಹೆ ಆಮೇಲೆ ಎನ್ನನು ಕಳುಹೆ ನಾನವರ ಪರಿದಿಗೆನು ಆಲದೆಲೆಗಳು ಮಲಗಿ ತೇಲುವಗಾಲ ವ್ಯಸನ ಈ ಹಿಂದಕ್ಕಾದರೂ ನನ್ನ ಮೂಲಕವೇ ದುಷ್ಟ ನಿಗ್ರಹ ಮಾಡಿದವ ನೀನು. ಆಲದೆಲೆಯ ಮೇಲೆ ಮಲಗಿ ತೇಲುವ ಕಾಲ ನಿನ್ನ ಕರ್ಣ ಕಿಲ್ಮಿಸಿದಿಂದ ಹುಟ್ಟಿದ ದಾನವರು ಮಧುಕೈಟವರು ಬ್ರಹ್ಮನನ್ನು ಪೀಡಿಸುವಂತಹ ವೇಳೆಯಲ್ಲಿ ದುಷ್ಟ ನಿಗ್ರಹಕ್ಕೆ ಸಿದ್ಧನಾದವ ನೀನು. 5,000 ವರ್ಷಗಳ ಕಾಲ ಹೋರಾಡಿದೆ, ಆದರೂ ನಿನ್ನ ಪಾಲಿಗೆ ಜಯ ಸಿಗಲಿಲ್ಲ. ಆಮೇಲೆ ನನ್ನನ್ನು ಕಳುಹಿಸಿದೆ. ಆ ದುಷ್ಟರ ಶಿರವನ್ನು ಕತ್ತರಿಸಿ ಆಮೇಲೆ ನಿನ್ನಿಂದಾಗದೇ ಇರುವ ಕಾರ್ಯ ನಾನು ಮಾಡಿ ಪೂರೈಸಿದ್ದೇನೆ ಎನ್ನುವಲ್ಲಿಗೆ ನಾನೇ ಶ್ರೇಷ್ಠ, ನಾನೇ ಸ್ವತಂತ್ರನಾಗಿದ್ದೇನೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಿನಗರವನ್ನು ಹೇಳಲಾರೆ. ಶಿಕ್ಷೆಯಾಗಬೇಕು. ನೀನು ಇನ್ನು ಮುಂದೆ ವೈಕುಂಠದಲ್ಲಿ ಇರಲು ಸಾಧ್ಯವೇ ಇಲ್ಲ. ಹಾಗಾಗಿ ನೀನು ಭೂಲೋಕದಲ್ಲಿ ಕರಿಯ ತರಿದನ ನುಡಿಯ ಕೇಳಿ ಸುದರ್ಶನಕ್ಕೆ ಸುಜ್ಞಾನ ಮೂಡಲು ಕರವ ಜೋಡಿಸಿ ಚರಣ ಕೆರಗುತ್ತ ನುತಿಸಿದನು. ಶರಣ ರಕ್ಷಕ ಮೋಕ್ಷದಾಯಕ ದುರುಳ ಶಿಕ್ಷಕ ಪಕ್ಷಿವಾಗನ ನರಹರಿಯೇ ಪ್ರಹ್ಲಾದ ರಕ್ಷಕ ಕ್ಷಮಿಸು ಕ್ಷಮಿಸು ಕ್ಷಮಿಸು. ಮನ್ನಿಸೆಲ್ಲ ಪರಾಧವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ ಕೇಶವ ಎಲ್ಲೋಳೆ ತಗೆ ಭೇದ ಎಲ್ಲೋಳೆ ತಗೆ ಭೇದ ನಿನ್ನೋಳಿಲ್ಲವೋ ವಾದ ನಂಬಿದೆ ಪಾದ ಇನ್ನೂ
ಮೋದ ಎಲ್ಲೋಳೆ ಬಗೆ ಬೇಡ ಎಲ್ಲೋಳಿಲ್ಲವವಾದ ಮುನ್ನ ನಂಬಿದೆ ಬಾದ ಎಲ್ಲೋಳ ಮೋದ ಮಲ್ಲಿಸೆಲ್ಲ ಭರಾಧವ ಮಾಧವ ಹರೇ ಶ್ರೀ ಹರೇ ಹರಿ ಹರಿ ಸುದರ್ಶನ, ಸಾತ್ವಿಕ ಗುಣಭರಿತವಾದಂತಹ ಈ ವೈಕುಂಠದಲ್ಲಿ ರಾಜಸ ಗುಣದಿಂದ ನಾನೇ ಶ್ರೇಷ್ಠ ಎನ್ನುವ ಹಾಗೆ ನುಡಿದೆ. ಆದರೆ ನನ್ನ ಅಹಂಕಾರಕ್ಕೆ ಶಿಕ್ಷೆಯನ್ನಿಟ್ಟೆಯ ದೇವ. ಇಷ್ಟರವರೆಗೆ ನಿನ್ನ ಚರಣ ಸೇವಕನಾಗಿ ಇದ್ದವ ನಾನು. ಆದರೆ ಈ ಕಾಲಕ್ಕಾಗುವಾಗ ಧರೆಯಲ್ಲಿ ಹುಟ್ಟಬೇಕೆನ್ನುವ ಮಾತನ್ನು ಕೇಳಿ ನನ್ನ ಕರ್ಣಗಳಿಗೆ ಕಾದ ಸೀಸವನ್ನು ಇರಿಸಿದಂತಹ ಅನುಭವವಾಯಿತು. ಹರಿ, ಮಗುವೊಂದು ತಾಯಿಯ ಎದೆಗೆ ಮುದ್ದಾಗ ತಾಯಿಯಾದವಳು ಶಿಕ್ಷಿಸುವುದಕ್ಕುಂಟೆಯೇ? ಹಾಗಾಗಿ ನಿನ್ನ ಮಡಿಲ ಮಗು ಎಂದು ನನ್ನನ್ನು ಭಾವಿಸಿ ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಿ ನಿನ್ನ ಸೇವಾ ಭಾಗ್ಯವನ್ನು ಅನುಗ್ರಹಿಸು ತಂದೆ, ನನಗೆ ಅನುಗ್ರಹಿಸು. ಸುದರ್ಶನ, ಕೃತ ವೀರ್ಯ ಸುತನಾಗೆ ಪ್ರತ್ಯಯೋಜನಿಸು ನೀನು ಪ್ರತ್ಯಯೋಜನಿಸು ನೀನು ಅತ್ರೆ ಜನಾಗಿ ಸಮಸ್ತ ವಿದ್ಯೆಯ ಬೋಧೆ ನೀನು ಭಕ್ತ ಚಿಂತಿಸಬೇಡ ಕೃತ ವೀರ್ಯ ಸುತನಾಗಿ ಪ್ರತ್ಯಯೋಜನಿಸು ನೀನು ಭಕ್ತ ಸುದರ್ಶನ, ಎದ್ದೇಳು. ಒಂದೊಮ್ಮೆಗೆ ನಿನ್ನ ಅಹಂಕಾರದ ಮಾತುಗಳನ್ನು ಕೇಳಿ ಸಿಟ್ಟುಗೊಂಡಂತಹ ನಾನು ಶಾಪವನ್ನು ನೀಡಿದೆ. ಆ ಶಾಪದ ಪರಿಮಾರ್ಜನೆಯನ್ನು ನಾನು ನಿನಗೆ ತಿಳಿಸುತ್ತೇನೆ. ಮುಂದೊಮ್ಮೆಗೆ ಭೂಮಿಯಲ್ಲಿ ನೀನು ಕಾರ್ಯವೀರ್ಯನಾಗಿ ಜನಿಸಿದ ಕಾಲಕ್ಕೆ ದತ್ತಾತ್ರೇಯನಾಗಿ ನಾನು ಬಂದು ಸಕಲ ವಿದ್ಯೆಯನ್ನು ನಿನಗೆ ಬೋಧಿಸುತ್ತೇನೆ. ಹಾಗೆ ಆ ನಂತರ ಜಮದಗ್ಗಿ ಮತ್ತು ರೇಣುಕಾ ಅವರ ದೇವಿಯರ ಮಗನಾಗಿ ಭಾರ್ಗವರಾಮನಾಗಿ ನಾನು ಜನಿಸಿ ನಿನ್ನ ಶಾಪವನ್ನು ವಿಮೋಚಿಸುತ್ತೇನೆ. ಬಳಿಕ ನನ್ನ ಸೇವಕನಾಗುವಂತೆ ನಿನಗೆ ಅನುಗ್ರಹಿಸುತ್ತೇನೆ. ನೀನಿನ್ನು ಭೂಲೋಕ ಸೇರಿಕೋ. ಹಾಗೆ ಆಗಲಿ. ಸರಿ, ಈ ಸಾತ್ವಿಕ ಲೋಕದಲ್ಲಿ ರಾಜಸ ಗುಣಕ್ಕೆ ಯಾವುದೇ ಅವಕಾಶವಿಲ್ಲ. ಸರಿ ಸುದರ್ಶನ, ನಾನು ಎಂಬ ಅಹಂಕಾರದಿಂದ ಮಾತನಾಡುತ್ತಿದ್ದ ಯಾರೇ ಆಗಲಿ ನಾನು ಎಂಬ ಅಹಂಕಾರವನ್ನು ತಾಳಿದ ಅಂತಾದ್ರೆ ಅವನ ವಿನಾಶಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ಈ ಲೋಕಕ್ಕೆ ತಿಳಿಸುತ್ತಾ ಸುದರ್ಶನ ವಿಜಯ ಎಂಬ ಪುಣ್ಯ ಕಥೆಯನ್ನು ಯಾರು ಕೇಳಿದ್ರು ಯಾರು ನೋಡಿದ್ರು ಅವರಿಗೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ದುರ್ಗಾ ಪರಮೇಶ್ವರಿ ಮಾತೆಯು ಮಹಾಗಣಪತಿ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಕೇಳುತ್ತಾ ಸಭ್ಯ ಸಭಿಕರಲ್ಲಿ ಮಂಗಳ ಗೀತೆಗೆ ಅನುಮತಿಯನ್ನು ಕೇಳುತ್ತೇನೆ. ಭದ್ರಂ ಶುಭಂ ಮಂಗಳಂ. ಶ್ರೀಧರ ನೇತ್ರಯರೋ ತೋಷದಿ ನಡೆದರು ತವರು ಭೂಸುರರೊಲಿದು ಮಂತ್ರಾಕ್ಷತೆಯಿಂದಲಿ ಸೇಸೆಯ ತಳೆದರು ಕೀರ್ತಿಸುವುದರಿಂದ ಮಾಸದಿಯ ಮಡಿಯದೆನುಗ ಸರ್ವೇಶ ಬೆಳಗೆದರು ಶೋಭಾನಿ ಧರೆಯೋಳು ಬೆಸರಾಗಿ ಕ್ಷೇತ್ರದಲ್ಲಿ ಗೋವಿಂದತ್ತ ಧರೆಯೋಳು ಬೆಸರಾಗಿ ಕ್ಷೇತ್ರದಲ್ಲಿ ಸ್ಥಿರವಾಗಿ ನೆಲೆಸಿರುವ ಶ್ರೀ ದುರ್ಗಾ ಪರಮೇಶ್ವರಿಗೆ ಶರಣಾಗತ ಪರಿಪಾಲಕಿ ಶುಭ ಕರಿ ದುರ್ಗ ನಿವಾರಕಿ ದುರ್ಗಾ
ಅಂಬಿಕೆಗೆ ಮಂಗಲಂ ಶುಭ ಮಂಗಲಂ ಜಯ ಮಂಗಲೋ ಮಹಾಗಣಪಗೆ ದುರ್ಗಾ ಪರಮೇಶ್ವರಿಗೆ